ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಭೆಗೆ ತಾಲೂಕು ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗಿದ್ದು, ಸಭೆಯ ಔಚಿತ್ಯವನ್ನು ಪ್ರಶ್ನಿಸಿ ದಲಿತ ಮುಖಂಡರು ಸಭೆಯನ್ನು ಬಹಿಷ್ಕರಿಸಲು ಮುಂದಾದ ಘಟನೆ ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಿತರಕ್ಷಣಾ ಮತ್ತು ಭದ್ರತಾ ಸಭೆಯಲ್ಲಿ ನಡೆಯಿತು. ಸಭೆಯು ಪುತ್ತೂರು ಉಪ ತಹಶೀಲ್ದಾರ್ ಬಿಆರ್ ಲೋಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಗಿರಿಧರ್ ನಾಯ್ಕ್ ಅವರು, ಅಂಬೇಡ್ಕರ್ ಆಪತ್ ಬಾಂಧವ ಟ್ರಸ್ಟ್ ಅಧ್ಯಕ್ಷ ರಾಜು ಹೊಸಮಠ ಅವರು, ಸಭೆಯ ಪಾಲನಾ ವರದಿ ಸಮರ್ಪಕವಾಗಿ ಪಾಲನೆಯಾಗಿಲ್ಲ. 3 ತಿಂಗಳಿಗೊಮ್ಮೆ ನಡೆಯಬೇಕಾಗಿದ್ದ ಸಭೆ 10 ತಿಂಗಳ ಬಳಿಕ ಇದೀಗ ನಡೆಯುತ್ತಿದೆ. ಈ ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ ಬಹುತೇಕ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ ಎಂದು ಹೇಳಿದರು. ತಹಶೀಲ್ದಾರ್ ಇಲ್ಲದೆ ಸಭೆಯನ್ನು ಆಯೋಜಿಸುವ ಅವಶ್ಯಕತೆಯಾದರೂ ಏನಿತ್ತು? ನಮ್ಮ ಸಮಸ್ಯೆ ಪರಿಹರಿಸಲು ತಹಶೀಲ್ದಾರ್ ಬೇಕು. ಕಾಟಾಚಾರಕ್ಕೆ ಸಭೆ ನಡೆಸುವುದು ಬೇಕಾಗಿಲ್ಲ. ನಾವು ಸಭೆಯನ್ನ ಬಹಿಷ್ಕರಿಸುತ್ತೇವೆ ಎಂದು ಹೇಳಿದರು. ತಹಶೀಲ್ದಾರ್ ಅವರು ರಜೆಯಲ್ಲಿರುವ ಕಾರಣದಿಂದಾಗಿ ಗೈರು ಹಾಜರಾಗಿದ್ದಾರೆ ಎಂದು ಉಪ ತಹಶೀಲ್ದಾರ್ ಸ್ಪಷ್ಟನೆ ನೀಡಿದರು. ಅಲ್ಲದೆ ಇಂದಿನ ಸಭೆಗೆ ಗೈರು ಹಾಜರಾದ ಇತರ ಇಲಾಖಾ ಅಧಿಕಾರಿಗಳ ಬಗ್ಗೆ ಕಾರಣ ತಿಳಿದುಕೊಂಡು ಮುಂದಿನ ಸಭೆಯಲ್ಲಿ ತಿಳಿಸುವುದಾಗಿ ಹೇಳಿದರು. ಮೃತಕ್ಕೆ ಜಿಲ್ಲಾಧಿಕಾರಿಗಳ ಹೆಸರು ಇಡುವಂತೆ ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಆದರೆ ಈ ತನಕ ಉತ್ತರ ಬಂದಿಲ್ಲ ಎಂದು ಹೇಳಿದ ಗಿರಿಧರ್ ನಾಯ್ಕ್ ಅವರು, ರಾಜು ಹೊಸಮಠ ಮತ್ತಿತರರು ಯಾವುದೇ ಕಾರಣಕ್ಕೆ ದರ್ಬೆ ವೃತ್ತಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಹೊರತುಪಡಿಸಿ ಉಳಿದ ಹೆಸರನ್ನ ಇಡುವುದಕ್ಕೆ ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಾಬಾ ಸಾಹೇಬರವರ ಹೆಸರು ಇಡ್ಲಿಕ್ಕೆ ಇಡಬಾರ್ದು ಎಂದು ಆಕ್ಷೇಪಣೆ ಬಂದಿದೆ ಅಲ್ಲ, ಯಾವ ಡೇಟ್ಗೆ ಬಂದಿದೆ, ಯಾವಾಗ ಬಂದಿದೆ, ಯಾವ ನಿರ್ಣಯ ಜಿಲ್ಲಾ ನಿರ್ಣಯ ತೆಗೆದುಕೊಂಡು ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಕಳಿಸ್ತೀರಲ್ಲ, ಅದು ಕೊಟ್ಟು ನನಗೆ ಯಾವ ಡೇಟ್ಗೆ ಆಕ್ಷೇಪಣೆಗಳು ಬಂದಂತದನ್ನ ನಾವು ಸಾಮಾನ್ಯ ಸಭೆಗೆ ಇಟ್ಟಿದ್ದೇವೆ. ಹೌದು, ಯಾವ ಸಭೆ ಯಾವ ಪ್ರೊಸೀಡಿಂಗ್ ಅದನ್ನು ಕೊಡಿ, ಅದನ್ನು ಕೊಡ್ತೇನೆ. ತರಿಸಿ ಸರಿ. ನೀವೀಗ ಮೊದಲು ಅವರು ಬಂದಿದೆ ಅಂತ ಹೇಳ್ತಾರೆ, ನಮ್ಮ ಸದಸ್ಯರು ಈ ಭಾಗದ ಸದಸ್ಯರು ಹೇಳ್ತಾರೆ ನಂತರ ಬಂದದ್ದು, ಮೊದಲೇ ನಮ್ಮದು ಅಂಬೇಡ್ಕರ್ ಹೆಸರಿಡಬೇಕು ನಮ್ಮ ವಾದ ಇದೆ ಅಂತೇಳಿ. ಈಗ ಇವಾಗ ನಿಮ್ಮ ಮಾತಿನಲ್ಲಿ ನಮಗೆ ಗೊಂದಲ ಇದೆ. ಸ್ಪಷ್ಟನೆ ನೀವು ಲಿಖಿತರು ನಿಮ್ಮ ಏನು ಪ್ರೊಸೀಡಿಂಗ್ ಸಾಮಾನ್ಯ ಸಭೆ ಅದನ್ನು ನಮಗೆ ಇಲ್ಲಿ ಸಭೆಗೆ ಮಂಡನೆ ಮಾಡಿ. ಯಾರು ಆಕ್ಷೇಪಣೆ ಮಾಡೋದಿಲ್ಲ, ನನ್ನ ಅನಿಸಿಕೆ ಪ್ರಕಾರ ಯಾರು ಆಕ್ಷೇಪಣೆ ಮಾಡೋದಿಲ್ಲ. ಅದು ಏನೋ ಹಿಂಭಾಗದಿಂದ ರಾಜಕೀಯ ಏನಾದ್ರು ಒತ್ತಡಗಳು ಇರ್ಬೋದು, ಅದಂತದಿದ್ರೆ ನಾವೆಲ್ಲ ಇದ್ದೇವೆ. ಕಡಖಂಡಿತವಾಗಿ ಅದಕ್ಕೆ ದರ್ಬೆ ಸರ್ಕಲ್ ಬದಲಾಗಿ ಅಂಬೇಡ್ಕರ್ ಸರ್ಕಲ್ ಅಂತ ನಮಗೆ ನಾಮಬೇಕು ನಿರ್ಣಯ ಮಾಡಿ ಕಳಿಸ್ಕೊಡ್ತೇವೆ. ಒಂದು ರಿಕ್ವೆಸ್ಟ್, ಎಸ್ಸಿ ಮತ್ತು ಎಸ್ಟಿ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಉದ್ಯೋಗದ ವ್ಯವಸ್ಥೆ ಕಲ್ಪಿಸುವಂತೆ ಸಭೆಯಲ್ಲಿ ಆಗ್ರಹ ವ್ಯಕ್ತವಾಯಿತು. ಇಂದಿನ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಪಾಲನಾ ವರದಿಯನ್ನ ಸಭೆಯಲ್ಲಿ ಮಂಡಿಸಲಾಯಿತು. ಅಪೇಕ್ಷೆ ಪಡದೆ ಸ್ವಉದ್ಯೋಗಕ್ಕೆ ಬನ್ನಿ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಸ್ವಉದ್ಯೋಗ ಮಾಡ್ಬೇಕಾದ್ರೆ ನಮಗೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದು ಕನ್ವರ್ಷನ್, ಕಮರ್ಷಿಯಲ್ ಕನ್ವರ್ಷನ್ ಆಗ್ತಾ ಇಲ್ಲ ನಮ್ಮ ನಿವೇಶನಗಳು. ಇದಕ್ಕೆ ಕಾನೂನು ತೊಡಕುಗಳಿವೆ ಅಂತ ಕಂದಾಯ ಇಲಾಖೆಯಿಂದ ಮಾಹಿತಿ ಇದೆ. ಅದನ್ನು ಏನೇನೋ ತಿದ್ದುಪಡಿಗೆ ಬರ್ತದಂತೆ. ಎಸ್ಟಿ ಎಸ್ಟಿಗಳಿಗೆ ಒಂದು 5 ಎಕರೆ ನಿವೇಶನದಲ್ಲಿ 5 ಸೆನ್ಸ್ ನಿವೇಶನವನ್ನ ಕನ್ವರ್ಷನ್ ಯಾಕೆ ಮಾಡಬಾರದು? ಕಮರ್ಷಿಯಲ್ ಕನ್ವರ್ಷನ್ ಯಾಕೆ ಅವನು ಸ್ವಉದ್ಯೋಗದಲ್ಲಿ ಮುಂದೆ ಬರಬಾರದು? ಎಲ್ಲ ಹೇಳ್ತಾರೆ ಉದ್ಯೋಗ ಬನ್ನಿ, ಸ್ವಉದ್ಯೋಗದಲ್ಲಿ ಮುಂದೆ ಬನ್ನಿ. ಹೇಗೆ ಬರ್ಬೇಕು? ಬಾಡಿಗೆ ಕಟ್ಟಡದಲ್ಲಿ ಮಾಡ್ಬೇಕು. ಬಾಡಿಗೆ ಕಟ್ಟಡ ಮಾಡಿ ಒಂದು ಬಾಡಿಗೆ ಕೊಡ್ಲಿಕ್ಕೆ ವ್ಯಾಪಾರ ಆಗುದಿಲ್ಲ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಪುತ್ತೂರು ಡಿವೈಎಸ್ಪಿ ಗಾನಾ ಪಿ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಾಯತ್ರಿ ಸಿಎಚ್, ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. B. Devdas Ganapatipai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks. Glass shutter for kitchen, pantry, lift ups and magic corner. wardrobe and wardrobe accessories.
Visit today. B. Devdas Ganapati Pai Enterprises near New Chitra Talkies, Dongarakeri, Mangaluru. Mobile 9886 725 347 or 9945 043 788.